ಪತ್ನಿಯೇ ಪತಿಯನ್ನ ಕೊಲೆಗೈದ ಘಟನೆ ಮರಣೆ ಗ್ರಾಮದ ಅಜಿಕಾರಿನ ಪ್ರದೇಶದಲ್ಲಿ ನಡೆದ ಬಳಿಕ ಇದೀಗ ಘಟನೆಗೆ ಸಂಬಂಧಿಸಿದಂತೆ ಪತ್ನಿ ಮತ್ತು ಆಕೆಯ ಪ್ರಿಯಕರನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಈ ಸಂಬಂಧವಾಗಿ ಪ್ರತಿಮಾ ಅವರಿಂದ 2 ಮೊಬೈಲ್, ದಿಲೀಪ್ ಹೆಗ್ಡೆಯಿಂದ 1 ಮೊಬೈಲ್ ಮತ್ತು 2 ಸಿಮ್ ಹಾಗೂ ರಾಮನ್ಸ್ ಲ್ಯಾಬ್ ಮಾಲೀಕರಾದ ಗುಂಡೂರಾವ್ ಅವರಿಂದ 1 ಮೊಬೈಲ್, ಒಟ್ಟು 4 ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹುಷಾರಾಗಿದ್ದ, ಆಸ್ಪತ್ರೆಯಿಂದ ಬರೋದು ಹುಷಾರಾಗಿದ್ದ. ಮತ್ತೆ ಮಾತಾಡಿದ ನನ್ನ ಈ ತಿಂಗಳ 20ನೇ ತಾರೀಕು ಅಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ ಇರುವ ಮರ್ನೆ ಗ್ರಾಮದಲ್ಲಿ ಬಾಲಕೃಷ್ಣ ಎಂಬ ಒಬ್ಬರು ಅನಾರೋಗ್ಯದಿಂದ ತೀರೋಗಿದ್ದಾರೆ ಎಂದು ಅವರ ತಂದೆಯಾದ ಸಂಜೀವ್ ಅವರು ಬಂದು ಒಂದು ದೂರು ಕೊಟ್ಟಿದ್ದಾರೆ. ಇದರ ಸಲುವಾಗಿ ಅಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ UDR ನಂಬರ್ 13/24ನಲ್ಲಿ ಒಂದು ಪ್ರಕರಣ UDR ಪ್ರಕರಣ ದಾಖಲಾಗಿದೆ. ಈ ತನಿಖೆಯನ್ನು ಮುಂದುವರಿಸಿ ಡೀಟೇಲ್ ಎನ್ಕ್ವೈರಿ ಮಾಡಿದ್ದಾರೆ. ಅಲ್ಲಿ ಅವರದ್ದು ಬಾಲಕೃಷ್ಣ ಮೃತಪಟ್ಟ ಬಾಲಕೃಷ್ಣ ಅವರದ್ದು ಹೆಂಡತಿಯಾದ ಪ್ರತಿಮಾ ಮತ್ತು ಪ್ರತಿಮಾಗೆ ಸ್ನೇಹಿತರಾದ ದಿಲೀಪ್ ಹೆಗ್ಡೆ ಇವರೆಬ್ಬರೂ ಸೇರಿ ಬಾಲಕೃಷ್ಣನನ್ನು ಕೊಲೆ ಮಾಡಿರೋದು ತನಿಖೆಯಿಂದ ಕಂಡು ಬಂದಿದೆ. ಪ್ರತಿಮಾ ಮತ್ತು ದಿಲೀಪ್ ಹೆಗ್ಡೆಗೆ ಮೊದಲೇ ಒಂದು ಪರಿಚಯ ಇದ್ದು ಅವರಿಬ್ಬರೂ ಸೇರಿ ಬಾಲಕೃಷ್ಣ ಇದ್ದರೆ ನಮಗೆ ತೊಂದರೆ ಆಗುತ್ತೆ ಎಂದು ಅಂದ್ಕೊಂಡು ಅವರನ್ನು ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಿ ವಿಷ ಪದಾರ್ಥವನ್ನು ದಿಲೀಪ್ ಹೆಗ್ಡೆ ಬಂದು ಪ್ರತಿಮಾಗೆ ಕೊಟ್ಟು ಅದನ್ನು ಪ್ರತಿ ದಿವಸ ಅವರು ಬಾಲಕೃಷ್ಣ ಅವರು ಊಟ ಮಾಡುವಾಗ ಅದನ್ನು ಮಿಕ್ಸ್ ಮಾಡಿ ಪ್ರತಿಮಾ ಅವರು ಕೊಡ್ತಾ ಇದ್ರು. ಅದನ್ನು ಊಟ ಮಾಡಿದ್ದಾರೆ.